ಏನೋ ಇದು? ಇಲ್ಲಿಂದ ನನ್ನನ್ನು ಅಪ್ಪಣೆಯನ್ನು ಪಡೆದುಕೊಂಡು ದೂರದ ಕಾಡಿಗೆ ಮೃಗಬೇಟೆಗೆಂದು ಹೋದವ ನೀನು. ಇಲ್ಲಿಂದ ಹೋಗುವಾಗ ನಿನ್ನ ಮುಖವನ್ನೇ ನಾನು ನೋಡಿದವಳಿದ್ದೇನೆ. ಅದೆಷ್ಟು ಸಂಭ್ರಮದಿಂದ ಸಂತೋಷದಿಂದ ಸಡಗರದಿಂದ ಹೋದವ ನೀನು. ಆದ್ರೆ ಮರಳಿ ಬಂದಿದ್ದೀಯ. ನೀನು ಬಂದದ್ದೇ ನನಗೆ ಗೊತ್ತಾಗಲಿಲ್ಲ. ಯಾವಾಗಲೂ ನೀನು ಬರುವಾಗ ಅಮ್ಮ ಎಂಬುದಾಗಿ ನನ್ನನ್ನು ತಬ್ಬಿ ಕೆನ್ನೆಗೆ ಮುತ್ತನ್ನು ಕೊಡುವವ. ಆದ್ರೆ ಇವತ್ತು ನಿನ್ನಷ್ಟಕ್ಕೆ ನೀನೇ ಕೊಡ್ತಿದ್ದೀಯ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಕಂದ ನಿನಗೆ ಜ್ವರತಾಪವೇನು ಕಾಣುತ್ತಾ ಇಲ್ಲ. ಆದರೂ ಕೂಡ ನಾನು ಕೇಳುವುದು, ಏನಾಯ್ತು? ಇಬ್ಬರಿ ಚಿಂತೆ ಯಾಕೆ ನಿನಗೆ? ಏನೆಂದು ಹೇಳಲಮ್ಮ. ಏನೆಂಬ ಬಗುಳ ಸೇವಿತು ಮಾನದ ಗಗನಗಳ, ಸೇವಿತು ಮಾನದ ಗಗನಗಳ. ಒಪ್ಪಿಗೆ ಪಡೆದು ಕಾಡಿಗೆ ಹೋದಂತಹ ನಾನು ಮನಬಂದ ಹಾಗೆ ಬೇಟೆಯನ್ನಾಡಿದೆ. ದೇಹಕ್ಕೆ ಆಯಾಸವಾಯಿತು. ವಿಶ್ರಾಂತಿ ಪಡೆಯುವುದಕ್ಕಾಗಿ ಮರದ ಕೆಳಗೆ ಸ್ವಲ್ಪ ನಿದ್ರಿಸಿದೆ. ಆ ಹೊತ್ತಿನಲ್ಲಿ ತರುಣಿಯರ ತಂಡವೊಂದು ಬಂತಮ್ಮ. ಅದರ ಮಧ್ಯದಲ್ಲಿ ಓರ್ವಳು ಚೆಲ್ಲುವೆ. ತಡೆದು ನಿಲ್ಲಿಸಿ ಮಾತನಾಡಿಸಿದೆ. ಮಾತಿಗೆ ಮಾತು ಬೆಳೆಯಿತು. ನಾನು ಏರಿಕೊಂಡು ಹೋದಂತಹ ಬಿಳಿ ಕುದುರೆಯನ್ನು ಕಲ್ಲು ಬಿಸಾಡಿ ಕೊಂದರಮ್ಮ. ಹೌದು. ಮಾತ್ರವಲ್ಲ, ಪರಿಚಯವನ್ನು ಕೇಳಿದೆ. ಪದ್ಮಾವತಿ ಎಂಬ ಹಾಗೆ ಹೆಸರು. ತೋಂಡಾ ದೇಶದ ರಾಜಕುಮಾರಿ, ಆಕಾಶರಾಯನ ಮಗಳು, ಧರಣಿದೇವಿ ತಾಯಿಯಂತೆ. ಅಮ್ಮ, ಅವಳನ್ನು ಕಂಡಾಗಿನಿಂದ ನನಗೆ ಆಹಾರ ರುಚಿಸುತ್ತಾ ಇಲ್ಲ, ಹಸಿವು ಕೂಡ ಇಲ್ಲ. ಬಾಯಾರಿಕೆ ಆದರೂ ನೀರು ಕುಡಿಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಮಲಗಿದರೂ ನಿದ್ರೆ ಬರುತ್ತಾ ಇಲ್ಲ. ಅಮ್ಮ, ಮಲಗಿದ ಮೇಲೆ ನಿದ್ರೆ ಬರುತ್ತಿಲ್ಲ. ಎರಡೂ ಇಲ್ಲವಮ್ಮ. ಅವಳನ್ನು ಮದುವೆ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದ್ದೇನೆ. ಅವಳನ್ನು ನನಗೆ ಮದುವೆ ಮಾಡಿಸುತ್ತಾಯೇ. ಕಂದ, ನಿನ್ನ ಮಾತನ್ನು ಕೇಳುವಾಗ ನನಗೆ ಸಂತೋಷವೇ ಆಗುತ್ತಾ ಉಂಟು. ಯಾಕೆ ಹೇಳು? ಸಾಯುವ ಮೊದಲು ನಿನ್ನ ಮದುವೆಯನ್ನು ಕಣ್ತುಂಬ ನೋಡಬೇಕು ಎಂಬುದಾಗಿ ಆಶೆಯನ್ನಿಟ್ಟು ಅವಳು ಈ ನಿನ್ನ ತಾಯಿ. ಆದ್ರೆ ಏನು ಮಾಡೋದು? ಅವರು ಶ್ರೀಮಂತರು, ನಾವು ಬಡವರು. ಅವರ ಜೊತೆ ಮದುವೆ ಮಾಡುವುದಕ್ಕೆ ಹಣ ಬೇಡವೇನು? ಅಮ್ಮ, ಇದಕ್ಕಾಗಿ ಯೋಚಿಸಬೇಡ. ನನ್ನ ಮಿತ್ರ ಕುಬೇರನಿದ್ದಾನೆ. ಅವನಲ್ಲಿ 16,000 ರಾಮ ಟಂಕೆಯಷ್ಟು ಸಾಲವನ್ನು ಪಡೆದುಕೊಂಡು ವಿವಾಹವನ್ನು ವಿಜೃಂಭಣೆಯಿಂದ ಮಾಡಿ ಮುಗಿಸಮ್ಮ. ಕಂದ, ಹಾಗಾದ್ರೆ ಚಿಂತೆಯನ್ನು ಮಾಡುವುದಿಲ್ಲ. ಈ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಆದಿತು ತಾಯಿಯೇ. ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲೋ, ಶ್ರೀನಿವಾಸಾಯ ಮಂಗಲೋ.